ಬಿಸಿ ರೋಡು ಆಡಳಿತ ಸೌಧದ ಕಚೇರಿ ಮುಂಭಾಗದ ಬಿಸಿ ರೋಡು ಕೈಕುಂಜೆ ರಸ್ತೆ ತುಂಬ ಬೀದಿ ನಾಯಿಗಳದ್ದೇ ಕಾರುಬಾರಾಗಿದೆ. ಈ ರಸ್ತೆಯಲ್ಲಿ ಸಂಜೆಯ ವೇಳೆ ಅಥವಾ ರಜಾ ದಿನಗಳಲ್ಲಿ ಹೋಗುವ ಪಾದಚಾರಿಗಳಿಗೆ ಬೀದಿ ನಾಯಿಗಳ ಕಾಟ ಕಂಡು ಬರ್ತಾ ಇತ್ತು. ಸಾರ್ವಜನಿಕರು ಆತಂಕದಲ್ಲಿದ್ದಾರೆ. ಹಾಗಾಗಿ ನಡೆದುಕೊಂಡು ಹೋಗುವ ಶಾಲಾ ಮಕ್ಕಳ ಸಹಿತ ಸಾರ್ವಜನಿಕರು ಬೀದಿ ನಾಯಿಗಳ ಉಪಟಳ ತಾಳಲಾರದೆ ಸ್ಥಳೀಯ ಆಡಳಿತಕ್ಕೆ ಮೌಖಿಕ ದೂರನ್ನ ನೀಡಿದ್ದಾರೆ. ಕಳೆದ 1 ವರ್ಷಗಳಿಂದ ಈ ಸ್ಥಳದಲ್ಲಿ ಬೀದಿ ನಾಯಿಗಳು ತುಂಬಿದ್ದು, ಇದೀಗ ನಾಯಿಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ. ಸಾರ್ವಜನಿಕರಿಗೆ ಬೀದಿ ನಾಯಿಗಳು ಮೈಮೇಲೆ ಎರಗಲು ಬರೋದಲ್ಲದೆ ಕೈಯಲ್ಲಿ ಹಿಡಿದುಕೊಂಡು ಹೋಗುವಂತಹ ವಸ್ತುಗಳಿಗೂ ಕೂಡ ಬಾಯಿ ಹಾಕುತ್ತವೆ ಎಂಬ ದೂರುಗಳು ಕೇಳಿ ಬಂದಿದೆ. ಈ ಹಿಂದೆ ಅನೇಕ ಬಾರಿ ಬೀದಿ ನಾಯಿಗಳ ಕಾಟದ ಬಗ್ಗೆ ಮಾಧ್ಯಮಗಳು ವರದಿ ಮಾಡಿದ್ರು. ಸ್ಥಳೀಯ ಆಡಳಿತ ಯಾವುದೇ ಪರಿಹಾರವನ್ನ ಕಂಡುಕೊಳ್ಳಲು ಮುಂದಾಗಿರಲಿಲ್ಲ. ಸ್ಥಳೀಯ ಪುರಸಭಾ ಇಲಾಖೆ ಇದಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಮಾಧ್ಯಮದ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ.